ಪ್ರತಿ ವರ್ಷ ನೀರಿನ ಬವಣೆ ಎದುರಿಸ್ತಾ ಇರುವ ಜನರಿಗೆ ಈ ಬಾರಿ ನೀರಿನ ಬಿಸಿ ಈಗಾಗಲೇ ತಾಗತೊಡಗಿದೆ. ಫೆಬ್ರವರಿ ತಿಂಗಳ ಅಂತ್ಯದಲ್ಲಿಯೇ ನೀರಿಲ್ಲದೆ ಕಂಗೆಡುವಂತಹ ಪರಿಸ್ಥಿತಿ ಇಲ್ಲಿನ ಗ್ರಾಮಸ್ಥರದ್ದು. ಇಲ್ಲಿನ ಸಮಸ್ಯೆ ಅಂತೀರಾ? ಬನ್ನಿ ಈ ಸ್ಟೋರಿ ನೋಡಿ. ಹೌದು, ಏಪ್ರಿಲ್ ಮೇ ತಿಂಗಳ ಸಂದರ್ಭದಲ್ಲಿ ಕುಡಿಯುವ ನೀರಿಲ್ಲದ ಸಮಸ್ಯೆ ಇಲ್ಲಿನ ಜನರಿಗೆ ಈಗಾಗಲೇ ತಾಗಿದೆ. ಬಿಸಿಲು ನಿಧಾನಕ್ಕೆ ಪ್ರಖರಗೊಳ್ಳತೊಡಗಿದೆ. ಚಳಿ ಮಾಯವಾಗ್ತಾ ಇದೆ. ಹವಾಮಾನ ವೈಪರೀತ್ಯದ ನಡುವೆ ಉಡುಪಿಯಲ್ಲಿ ನೀರಿಗೆ ಹಾಹಾಕಾರ ಆರಂಭವಾಗಿದ್ದು, ಜನರು ಕಂಗೆಟ್ಟು ಈಗಲೇ ಕುಡಿಯುವ ನೀರನ್ನ ಟ್ಯಾಂಕರ್ ಮೂಲಕ ಖರೀದಿಸುವ ಸಂಕಷ್ಟ ಎದುರಾಗಿದೆ. ಉಡುಪಿಯ ಅಂಬಲಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಿದಿಯೂರು ಗರಡಿ ರಸ್ತೆಯ ತೋಟದ ಪರಿಸರದ ಸುಮಾರು 35 ಮನೆಗಳಿಗೆ ಜನವರಿ ತಿಂಗಳಿನಿಂದ ನೀರು ಬರ್ತಾ ಇಲ್ಲ. ಇದಕ್ಕೆಲ್ಲ ಪಂಚಾಯತ್ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಳೆದ 1.5 ತಿಂಗಳಿನಿಂದ ದಿನನಿತ್ಯದ ಬಳಕೆಗೆ ಟ್ಯಾಂಕರ್ ಮೂಲಕ ನೀರನ್ನು ತರಿಸುತ್ತಿದ್ದಾರೆ. ಒಂದು ಸಣ್ಣ ಟ್ಯಾಂಕರ್ಗೆ 600 ರೂಪಾಯಿ ಭರಿಸಬೇಕಾಗಿದೆ. ಇದು 3 ರಿಂದ 4 ದಿನ ಬಳಕೆ ಮಾಡಬಹುದು. ಫೆಬ್ರವರಿಯಲ್ಲಿ ಟ್ಯಾಂಕರ್ ಮೂಲಕ ನೀರು ತರಿಸುವ ಅನಿವಾರ್ಯತೆಯನ್ನ ಇಲ್ಲಿನ ಗ್ರಾಮ ಪಂಚಾಯತ್ ಸೃಷ್ಟಿಸಿದೆ ಎನ್ನುತ್ತಾರೆ ಇಲ್ಲಿನ ನೊಂದ ಗ್ರಾಮಸ್ಥರು. ನಮಗೆ ಪ್ರಧಾನವಾಗಿ ನೀರಿನ ಸಮಸ್ಯೆ. ಎಲ್ಲ ಸರ್ಕಾರದವರು ನೀರು ಕೊಡ್ತೇನೆ. ನಮ್ಮ ಪಂಚಾಯತಿನಲ್ಲಿ ಬೇರೆ ಕಡೆ ಆ ಲೈನ್ ಕೇಳಿದರೆ ನಮಗೆ ಬರ್ತದಂತ ಹೇಳ್ತಾರೆ. ಈ ಲೈನ್ ಬಂದರೆ ಇಲ್ಲಿ ಒಂದು ಇಷ್ಟು ಮನೆಗೆ ನೀರು ಬರುವುದಿಲ್ಲ. ಒಂದು ಸಪೂರ ಚೂರು ನೀರು ಸ್ವಲ್ಪ ಕೊಡ್ತಾರೆ, ಅದು ಸಾಕಾಗೋದಿಲ್ಲ. ನಮಗೆ ಏನು ಮಾಡೋದಂತ ಗೊತ್ತಾಗೋದಿಲ್ಲ. ಕಿದಿಯೂರು ಗರಡಿ ರಸ್ತೆಯಲ್ಲಿ ವಾರಿಜ ಅವರ ಮನೆಗೆ ಟ್ಯಾಂಕರ್ ಸೇರಿದಂತೆ 4 ಚಕ್ರದ ವಾಹನ ಹೋಗಲು ಕೂಡ ರಸ್ತೆ ಇಲ್ಲ. ಹೀಗಾಗಿ ಈ ಹಿರಿಜೀವ ಸುಮಾರು 300 ಮೀಟರ್ವರೆಗೆ ನೀರನ್ನ ಕೊಡಪಾನದಲ್ಲಿ ಹೊತ್ತುಕೊಂಡು ಸಾಗಿ ತನ್ನ ಮನೆಗೆ ಅಗತ್ಯವಿರುವಷ್ಟು ನೀರನ್ನ ತುಂಬಿಸಿಕೊಳ್ಳಬೇಕಾಗಿದೆ. ಅಂದರೆ ನಮಗೆ ನೀರೇ ಬರೋದಿಲ್ಲ. ಜನವರಿಯಿಂದ ಇವತ್ತು ಬರ್ತದೆ ನಾಳೆ ಬರ್ತದೆ ಅಂತ ಹೇಳಿ ಒಂದೊಂದು ಕೊಡಪಾನ ಮಾತ್ರ ಒಂದು ಬರ್ತದೆ ಬಿಟ್ಟು ಮತ್ತೆ ಜಾಸ್ತಿ ನೀರು ಬರೋದಿಲ್ಲ. ನಾವು ಕೈಕಾಲು ಸರಿ ಇಲ್ಲದವರು ಎಲ್ಲಿ ಹೋಗಿ ನೀರು ತರುವುದು, ಹೇಗೆ ಬದುಕುವುದು ಹೇಳಿ ನೀವು? ನಾವು ಮಕ್ಕಳ ಮರಿಯನ್ನು ಎಲ್ಲಿ ಕರ್ಕೊಂಡು ಹೋಗಲಿ? ನಾವು ಹೇಗೆ ಬದುಕಲಿ? ನಾವು ಇಲ್ಲಿ ಸಮುದ್ರ ಉಂಟು, ಉಪ್ಪು ನೀರು ಕುಡಿದು ಬದುಕುವುದಾ ಹೇಳಿ? ನೀವು ಬದುಕಿ ಒಂದು ಊರು ಬಿಟ್ಟು ಹೋಗಿ ಅಂತ ಹೇಳಿ 2ರಿಂದ 1 ಮಾಡಿ ಟ್ಯಾಂಕರಲ್ಲಿ ತರಿಸೋದು. ನಾವು 600 ರೂಪಾಯಿ ಕೊಟ್ಟು 700 ರೂಪಾಯಿ ಕೊಟ್ಟು ಟ್ಯಾಂಕರಲ್ಲಿ ತರಿಸಬೇಕು. ಸಾಯುವ ತನಕ ಬದುಕಬೇಕಂತ ಆಸೆ ಉಂಟಲ್ಲ ಎಲ್ಲರಿಗೂ. ಹಿಂದಿನ ವರ್ಷಗಳಲ್ಲಿ ಮೇ ಅಂತ್ಯದಲ್ಲಿ ಟ್ಯಾಂಕರ್ ನೀರು ಬಳಸುವ ಅನಿವಾರ್ಯತೆ ಉಂಟಾಗಿತ್ತು. ಕಳೆದ ವರ್ಷ ಉತ್ತಮ ಮಳೆಯಾಗಿದೆ. ಆದರೂ ಈ ಬಾರಿ ಜನವರಿಯಿಂದಲೇ ಟ್ಯಾಂಕರ್ ನೀರಿಗೆ ಅವಲಂಬಿಸುವಂತೆ ಮಾಡಿರುವುದು ಗ್ರಾಮ ಪಂಚಾಯತ್ನ ಆಡಳಿತ. ದುಡಿದ ಹಣವನ್ನೇ ಟ್ಯಾಂಕರ್ ನೀರಿಗೆ ವ್ಯಯಿಸಬೇಕು. ಗ್ರಾಮಾಡಳಿತ ಇನ್ನಾದರೂ ಎಚ್ಚೆತ್ತುಕೊಳ್ಳಲಿ. ಕಿದಿಯೂರು ಗರಡಿ ರಸ್ತೆಯ ತೋಟದ ಸಮೀಪದ 35ಕ್ಕೂ ಹೆಚ್ಚು ಮನೆಗಳಿಗೆ ನೀರು ಸರಬರಾಜು ಆಗುತ್ತಿಲ್ಲ ಎಂದು ಸ್ಥಳೀಯರು ದೂರಿದ್ದಾರೆ. ಪ್ರತಿ ವರ್ಷ ಕೂಡ ನಮಗೆ ಏಪ್ರಿಲ್ ಮೇ ತಿಂಗಳಲ್ಲಿ ನೀರಿನ ಸಮಸ್ಯೆ ಬರ್ತಿತ್ತು. ಆದರೆ ಈ ವರ್ಷ ಮಾತ್ರ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಆಗಿದೆ. ಪಂಚಾಯತಿಗೆ ಕಂಪ್ಲೇಂಟ್ ಮಾಡಿದರೆ ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ. ಮೆಂಬರ್ ಆಗಲಿ PDO ಆಗಲಿ. ನೀರು ಬೇರೆ ಕಡೆ ಎಲ್ಲ ನೀರು ಬರ್ತದೆ, ಇಲ್ಲಿ ಹೇಳಿದರೆ ನೀರುಂಟು ನಮಗೆ ಮಾತ್ರ ಬರೋದಿಲ್ಲ ಅಂತ ಹೇಳ್ತಾರೆ. ನಾವು ಪ್ರತಿ ತಿಂಗಳು ವಾರಕ್ಕೆ 2 ಟ್ಯಾಂಕರ್ ನೀರು ಒಂದು 600 ರೂಪಾಯಿಂದ 1000 ರೂಪಾಯಿವರೆಗೆ ಆಗ್ತದೆ. ಹಣ ಕೊಟ್ಟು ನೀರು ತರಬೇಕಾಗ್ತದೆ. ಅಂಥ ಪರಿಸ್ಥಿತಿ ಈಗ ನಮಗೆ ಬಂದಿದೆ. ಮುಖ್ಯವಾಗಿ ಅವರು ನಮಗೆ ಮೂಲಭೂತ ಸೌಕರ್ಯವಾಗಿ ನೀರಿನ ವ್ಯವಸ್ಥೆ ಮಾಡಬೇಕಾದ್ದು ಈ ಪಂಚಾಯತ್ನವ್ರದ್ದು ಕರ್ತವ್ಯ. ಅದನ್ನೇ ಅವ್ರು ಮಾಡ್ತಾ ಇಲ್ಲ. ವರ್ಷ ಕೂಡ ಕಂಪ್ಲೇಂಟ್ ಮಾಡಿ ಸಾಕಾಗಿದೆ ನಮಗೆ. ಅದಕ್ಕಾಗಿ ಈ ಸಲ ಏನಾದರೂ ಮಾಡಿ ಊರು ಬಿಟ್ಟು ಹೋಗಬೇಕಂತ ಇಲ್ಲಿ ನಾವೆಲ್ಲ ಡಿಸೈಡ್ ಮಾಡಿದ್ದೇವೆ ಏಪ್ರಿಲ್ ಮೇಗೆ. ಕಿದಿಯೂರು ಗರಡಿ ಪರಿಸರವು ಸಮುದ್ರದ ಹಿನ್ನೀರು ಹರಿಯುವ ಪ್ರದೇಶವಾಗಿದ್ದು, ಈ ಭಾಗದ ಮನೆಗಳ ಬಾವಿಗಳು ಉಪ್ಪು ಮಿಶ್ರಿತ ನೀರನ್ನು ಹೊಂದಿವೆ. ಹೀಗಾಗಿ ಗ್ರಾಮ ಪಂಚಾಯತ್ನಿಂದ ನೀರು ಸರಬರಾಜು ಆಗದೇ ಇದ್ದಲ್ಲಿ ಟ್ಯಾಂಕರ್ ನೀರೇ ಗತಿ. ಕುಡಿಯಲು ಟ್ಯಾಂಕರ್ ನೀರನ್ನು ಬಳಸುವ ಅನಿವಾರ್ಯತೆ ಉಂಟಾಗಿದೆ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕೂಡ್ಲ ನ್ಯೂಸ್, ಉಡುಪಿ.